ಎಜೆ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರದ ನಿಲೆಟ್ ಆರ್ಗನ್ ಡೊನೇಷನ್ ಸೈಕಲ್ ಎಕ್ಸ್ಪಿಡಿಷನ್ ರ್ಯಾಲಿ ಬುಧವಾರ ಲೈನ್ ಸೇವಾ ಮಂದಿರಡು ದಿಪ್ಪನಾಡ್. ಈ ರ್ಯಾಲಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಇಂಚ 105 ಕಿಲೋಮೀಟರ್ ಸಾಗಂಡು. ಕುಡ್ಲದ ಎಜೆ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರದ ನಿಲೆಟ್ ಅಂಗಾಂಗ ದಾನ ಬದಲಾವಣೆ ಬಗೆಟ್ ಜನಜಾಗೃತಿಗಾದ ಆರ್ಗನ್ ಡೊನೇಷನ್ ಸೈಕಲ್ ಎಕ್ಸ್ಪಿಡಿಷನ್ ರ್ಯಾಲಿನ ಅಟ್ಟಣೆ ಮಲ್ತದಿತ್ತೆರ. ರ್ಯಾಲಿ ಬಗೆಟ್ ರೀಬರ್ತ್ ಫೌಂಡೇಶನ್ ದ ರಾಜೇಶ್ ಶೆಟ್ಟಿ ನಮ್ಮ ಕುಡ್ಲಗ ಮಾಹಿತಿ ಕೊರ್ದು ಸೈಕಲ್ ರ್ಯಾಲಿಡ್ 75 ಕಿಲೋಮೀಟರ್ ದಾತ್ ಧರ್ಮಸ್ಥಳಕ್ಕೂ ಸಂಚಾರ ಮಲ್ಪುವ ಅಲ್ಪ ಗುರುವಾರ ಹೆಗಡೇರು ಸುಬ್ರಹ್ಮಣ್ಯಗ ಪೋಪುನ ರ್ಯಾಲಿಗೂ ಚಾಲನೆ ಕೊರ್ಪೆರ. ಒಟ್ಟು 105 ಕಿಲೋಮೀಟರ್ ಸೈಕಲ್ ರ್ಯಾಲಿ ಸಾಗುಣುನ್ ಪಂಡಿರ. We are going from Mangalore to Dharmasthal today, covering 75 kilometers. We will be having a halt at Dharmasthal. Tomorrow morning, Sri Virendra Hegdeji will be flanking off our rally for the second day. And from Dharmasthal, we will be going to Subramanya. It's 53 kilometers. And we will be halting at Subramanya. Third day, day after tomorrow, we will be starting from Subramanya and again coming back to Mangalore. It's 105 kilometers. So effectively, all the 3 days we will be cycling for about 5 to 6 hours, and totally we are 17 of us came down from Pune. ಎಜೆ ಆಸ್ಪತ್ರೆದ ವೈದ್ಯಕೀಯ ಮುಖ್ಯಸ್ಥರು ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಪಾತಿರ್ದ ಅಂಗಾಂಗ ದಾನ ಬೊಕ್ಕ ಬದಲಾವಣೆ ಮಲ್ಪನ ಬಗೆಟ್ ಜಾಗೃತಿ ಮೂಡಾಯರೆಗಾದ ಈ ರ್ಯಾಲಿದಿ ಹೊಂದುಂಡು. ಸಮಾಜಡು ನೀಡ್ದು ಸೌಹಾರ್ದತೆ ಹೆಚ್ಚಾಯಿರಲ ಸಾಧ್ಯತೆ ಉಂಡುನ್ ಪಂಡಿರ. ಈ ಅಂಗಾಂಗ ಯಾರು ಕೊಡ್ತಾರೆ ಡೋನರ್, ಅವನು ಯಾವುದೇ ಜಾತಿ ಬೇರೆ ಇರ್ತದೆ. ಒಂದು ಜಾತಿಯಿಂದ ಬೇರೆ ಜಾತಿಗೆ ನಾವು ಜಾತಿ ಅಂತ ಹೊರಡೋ ಬದಲು ಈ ಒಂದು ಅಂಗಾಂಗ ನಾವು ಎಕ್ಸ್ಚೇಂಜಿಂದ ಕೂಡ ಅದು ನಮ್ಮ ಕಮ್ಯುನಲ್ ಹಾರ್ಮನಿ ಕೂಡ ಗಟ್ಟಿ ಆಗ್ತಾ ಬರ್ತಾ ಇದೆ. ಹಾಗೆ ನಾವು ಮುಂದಕ್ಕೆ ಈ ಅಂಗಾಂಗ ದಾನಗಳ ಅರಿವು ಮೂಡಿಸ್ಕೊಂಡು ಯಾರ್ಯಾರು ಈ ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ ಅವರಿಗೊಂದು ಮರುಜೀವ ನೀಡೋಣ ಅಂಥೇಳಿ ನಾವು ಇದೊಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಮಲ್ಲಿಕಟ್ಟದ ಲೈನ್ ಸೇವಾ ಮಂದಿರದ ಎದುರುಡ್ದು ಆರ್ಗನ್ ಡೊನೇಷನ್ ಸೈಕಲ್ ಎಕ್ಸ್ಪಿಡಿಷನ್ ರ್ಯಾಲಿ ಪಿದಾಡಿಂಡ.